ಬೇಸಿಗೆಯ ಬಿಸಿಲಿನ ಝಳ ಕಡಿಮೆಯಾಗಿ ಮಳೆಗಾಲದ ಮುನ್ಸೂಚನೆ ಸಿಗ್ತಾ ಇದ್ದಂತೆಯೇ ಮನುಷ್ಯರಿಗೆ ಆತಂಕದ ದಿನಗಳು ಶುರುವಾಗಿವೆ. ಹೌದು, ಈಗ ಹಾವುಗಳು ತಮ್ಮ ಬಿಲಗಳನ್ನು ತೊರೆದು ಬೆಚ್ಚನೆಯ ತಾಣವನ್ನ ಹುಡುಕಿಕೊಂಡು ಮನೆಗಳತ್ತ ದೌಡಾಯಿಸ್ತಾ ಇವೆ. ಎಕ್ಕೂರಿನ ವಾಸುಕಿನಗರ ಕಲ್ಕಾರ್ ಪರಿಸರದಲ್ಲಿ ಗುರುವಾರ ರಾತ್ರಿ ಭಾರೀ ಹೆಬ್ಬಾವೊಂದು ಕಾಣಿಸಿಕೊಂಡು ಸ್ಥಳೀಯರ ಆತಂಕಕ್ಕೆ ಕಾರಣವಾಯಿತು. ಭಾರೀ ಗಾತ್ರದ ಹೆಬ್ಬಾವು ಕಂಡ ಸ್ಥಳೀಯರು ಅದನ್ನು ಹಿಡಿಯಲು ಯತ್ನಿಸಿದ್ರೂ ಕೂಡ ಅದು ಕತ್ತಲಲ್ಲಿ ಮರೆಯಾಯಿತು. ಏಪ್ರಿಲ್ ಮತ್ತು ಮೇ ತಿಂಗಳು ಹಾವುಗಳು ಮೊಟ್ಟೆಯಿಂದ ಬರುವಂತಹ ಸೀಸನ್ ಆಗಿದೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಬಿಲಗಳಿಗೆ ನೀರು ನುಗ್ಗೋದ್ರಿಂದ ಹಾವುಗಳು ಸುರಕ್ಷಿತ ಮತ್ತು ಬೆಚ್ಚಗಿನ ವಾತಾವರಣಕ್ಕಾಗಿ ಜನವಸತಿ ಪ್ರದೇಶಗಳತ್ತ ಬರುತ್ತವೆ. ಮನೆಯ ಸುತ್ತಮುತ್ತಲಿನ ಕಸ, ಕಟ್ಟಿಗೆಯ ರಾಶಿ ಮತ್ತು ಕೃಷಿ ತ್ಯಾಜ್ಯಗಳನ್ನು ಸ್ವಚ್ಛವಾಗಿಡಿ. ಶೂ ಅಥವಾ ಚಪ್ಪಲಿಗಳನ್ನು ಧರಿಸುವ ಮುನ್ನ ಒಮ್ಮೆ ಪರೀಕ್ಷಿಸಿ ಎಂದು ಉರಗ ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ಕತ್ತಲೆಯಲ್ಲಿ ಓಡಾಡುವಾಗ ಟಾರ್ಚ್ ಅನ್ನು ಬಳಸಿ. ಹಾವು ಕಂಡರೆ ನೀವೇ ಹಿಡಿಯಲು ಪ್ರಯತ್ನಿಸಬೇಡಿ. ಕೂಡಲೇ ವೃತ್ತಿಪರ ಉರಗ ತಜ್ಞರಿಗೆ ಕರೆ ಮಾಡಿ ಎಂದು ಸಲಹೆಯನ್ನ ನೀಡಿದ್ದಾರೆ. ये मेरे बात नहीं आवाज़ थी।